ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಮ್ಮ DVRP ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಸುಮತಿ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರು ಜೊತೆಕೊಳ್ಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಂ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಹುಷಾರಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಇವತ್ತು ಎರಡು ಕೂಡ ನಾನ್ ವೆಜ್ ಪ್ರಿಯರಿಗೆ ಇವತ್ತು ಫುಲ್ಲು ಬಾರೂಟ ಆಗಿದ್ರೆ. ಓಕೆ, ಒಂದು ಚಿಕನ್ ಬಿರಿಯಾನಿ, ಇನ್ನೊಂದು ಚಿಕನ್ ಸುಕ್ಕ. ಬಿರಿಯಾನಿಗೆ ಸ್ವಲ್ಪ ಏನು ಮಸಾಲೆ ಬೇಕು, ಸುಕ್ಕನ ಕೂಡ ತಗೊಳ್ಬೋದು. ಒಂದು ಚಿಕನ್ ಸುಕ್ಕ, ಇನ್ನೊಂದು ಬಿರಿಯಾನಿ. ಓಕೆ, ಗಮ್ಮತ್ ಆಗಾದ್ರೆ ಇವತ್ತು. ಓಕೆ, ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಈಗ ಫಸ್ಟಿಗೆ ಯಾವುದು? ಚಿಕನ್ ಬಿರಿಯಾನಿ ಅಲ್ಲ? ಓಕೆ, ನೀವು ಚಿಕನ್ ಬಿರಿಯಾನಿ ತನಕ ಚಿಕನ್ ಒಂದು ಎಷ್ಟು ಕಾಲು ಕೆಜಿ ತಗೊಂಡಿದ್ದೀರಾ? 1/4 kg. ಓಕೆ, ನಾನು ಅವರ ಚಿಕನ್ ಮಸಾಲ ಹಾಕಿ ಬಿರಿಯಾನಿ ಮಾಡು. ಹೌದು, ನಮ್ಮ ರುಚಿಯಿಂದ ಬಂದಾಗ ನಾನು ಅವರ ಮಸಾಲೆ ಮಿಸ್ ಮಾಡಲಿಕ್ಕೆ ಇಲ್ಲ. ಓಕೆ, ಸ್ಟಾರ್ಟ್ ಮಾಡೋಣ. ಎಂತ ಬೇಕು? ಕುಕ್ಕರ್ ಬೇಕು. ಹಾಗಾದರೆ ಫಸ್ಟಿಗೆ ಒಲೆ ಒರೆಸ್ಬೇಕಲ್ಲ? ಓಕೆ, ಇದಕ್ಕೆ ನೀರಾ? ಇದಕ್ಕೆ ನೀರಲ್ಲ, ತುಪ್ಪ ಹಾಕಬೇಕಾ? ಮೊದಲೇ ನೀರು ಹಾಕಿ ಬಿಟ್ರೆ ಹೇಗೆ? ಅಲ್ಲ, ನಾನು ಈ ರೈಸ್ ಐಟಮ್ ಬಂದಾಗ ಫಸ್ಟಿಗೆ ಪಲಾವೆಲ್ಲ ಮಾಡ್ತೇವಲ್ಲ ಆ ಥರ. ನಾನು ತುಪ್ಪ ಎಷ್ಟು? 1-2 ಸ್ಪೂನ್ ಹಾಕಿ, ನಮಗೆ ಒನ್ನೆಲ್ಲ ಫ್ರೈ ಮಾಡಲಿಕ್ಕಿದೆ. ಓಕೆ, ಸಾಕಲ್ಲ? ಚಿಕನ್ ಅಂತ ಬಂದಾಗ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತಲ್ಲ? ಹೌದು, ಒಳ್ಳೆ ಪರಿಮಳ ಬರ್ತದೆ, ಟೇಸ್ಟ್ ಒಳ್ಳೆಯದಾಗ್ತದೆ. ಹೌದು. ಕರಿಬೇವು. ಓಕೆ, ಸ್ವಲ್ಪ ಕರಿಬೇವು ಎಲ್ಲವನ್ನು ಈಗ ಫ್ರೈ ಮಾಡಲಿಕ್ಕೆ ಎಲ್ಲವನ್ನು ಸ್ವಲ್ಪ ಫ್ರೈ ಮಾಡುವ. ಸ್ವಲ್ಪ ಒಂದು 3-4 ಎಸಳು ಬೆಳ್ಳುಳ್ಳಿಯನ್ನು ಕಟ್ ಮಾಡಿದ್ರಲ್ಲ? ಕಟ್ ಮಾಡಿದ್ದಾರೆ. ಗುದ್ದಿ ಹಾಕ್ತಾರೆ. ಅದು ಪರಿಮಳ ಒಳ್ಳೆ ಬರ್ತದೆ. ಗುದ್ದಿ ಜಜ್ಜಿ ಎಲ್ಲ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ ಬೆಳ್ಳುಳ್ಳಿ ಹಾಕೋದಕ್ಕಿಂತ. ಹೌದು. ಈಗ ಅದರೊಟ್ಟಿಗೆ ಒಂದು ಪಲಾವ್ ಎಲೆ. ಬಿರಿಯಾನಿ ಅಂದರೆ ಅದೆಲ್ಲ ಸ್ವಲ್ಪ ಬೇಕು. ಸ್ವಲ್ಪ ಚಕ್ಕೆ, 1-2 ಲವಂಗ, 1 ಏಲಕ್ಕಿ ಎಲ್ಲ ಹಾಕಬೇಕು. ಇಷ್ಟನ್ನು ಹಾಕಿ ಈಗ ಫ್ರೈ ಮಾಡಬೇಕಲ್ಲ? ಇದು ಸ್ವಲ್ಪ ಫ್ರೈ ಆಗುವಾಗಲೇ ಪರಿಮಳ ಬರ್ತಾ ಇದೆ ಅಲ್ವಾ? ಬಿಸಿ ಆಗುವಾಗಲೇ ಪರಿಮಳ ಬರಲಿಕ್ಕೆ ಸ್ಟಾರ್ಟ್. ಒಟ್ಟಿಗೆನೇ ಈರುಳ್ಳಿ ಹಾಕುವ. ಒಂದು ದೊಡ್ಡ ಈರುಳ್ಳಿ ಹಾಕಿದ್ದೇನೆ. ನೀವು ಸ್ಲೈಸ್ ಥರ ಮಾಡ್ಕೊಂಡಿದ್ದೀರಿ? ಹೌದು, ದೊಡ್ಡ ಸಪ್ರ ಸ್ಲೈಸ್ ಮಾಡಿದ್ದೇನೆ. ಒಂದು ದೊಡ್ಡ ಈರುಳ್ಳಿ. ನೀವು ಚಿಕನನ್ನು ಏನೋ ಮೊದಲೇ ಅರಿಶಿಣದಲ್ಲಿ ಹಾಕಿ ಏನೋ ಇಡಬೇಕು ಅಂತಿಲ್ಲ? ಇಲ್ಲ, ಎಲ್ಲ ಅದಕ್ಕೆ ಇದು ಸಿಂಪಲ್ ಆಗಿ ಈಸಿಯಾಗಿ ಮಾಡುವಂಥ ಚಿಕನ್ ಬಿರಿಯಾನಿ ಇದು. ಇಲ್ಲದ್ರೆ ಮ್ಯಾರಿನೇಟ್ ಮಾಡಬೇಕು, ಅದು ಮಾಡಬೇಕು, ಅಷ್ಟು ಟೈಮ್ ಇಲ್ಲ ಅಂದರೆ ಜಟ್ಪಟ್ ಅಂತ ಸ್ವಲ್ಪ ಸಾಲ್ಟ್ ಹಾಕುವ. ಜಟ್ಪಟ್ ಅಂತ ಮಾಡುವ ಬಿರಿಯಾನಿ. ಇಲ್ಲದೆ ಚಿಕನ್ ಮ್ಯಾರಿನೇಟ್ ಎಲ್ಲ ಮಾಡಿ ಇಡಬೇಕಾಗ್ತದೆ. ನಾವು ಎಲ್ಲ ಅದಕ್ಕೇನೆ ಹಾಕಿ ಒಟ್ಟಿಗೆ ಮಾಡುವುದು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಕುಕ್ಕರ್ ಒಂದು ಇದ್ರೆ ಎಷ್ಟೊಂದು ಒಳ್ಳೇದಲ್ವಾ? ಹೌದು, ಕುಕ್ಕರ್ ಥರ ಈ ಥರ ರೈಸ್ ಐಟಮ್ ಮಾಡಲಿಕ್ಕೆ ತುಂಬ ಈಸಿ ಅಲ್ಲ? ಮತ್ತೆ ನಾವು ಈಗ ಟೋಪಲ್ಲಿ ಎಲ್ಲ ಇಟ್ಟರೆ ಅಲ್ಲಿಯೇ ನಿಂತ್ಕೊಳ್ಬೇಕಾಗ್ತದೆ. ಎಲ್ಲಿ ಕಟ್ತದ, ನೀರು ಕಡಿಮೆ ಆಗ್ತದ ಎಲ್ಲ ನೋಡ್ಕೊಂಡು ಇರ್ಬೇಕಾಗ್ತದೆ. ಇದರ ಕುಕ್ಕರಲ್ಲೆಲ್ಲ ಹಾಕಿ ಒಂದು ವಿಸಿಲ್ ಇಟ್ಟರೆ ಎಲ್ಲ ರೆಡಿಯಾಗಿ ಬರ್ತದೆ ನಮಗೆ. ನಾವು ಮನೆಯಲ್ಲಿ ಆದರೆ ಈ ಥರ ಮಾಡ್ಕೊಳ್ಳೋದು. ಅದೇ ನೋಡಿ, ದೊಡ್ಡ ಫಂಕ್ಷನ್ ಎಲ್ಲ ಬಿರಿಯಾನಿ ಎಲ್ಲ ಬೇಕೆ, ದೊಡ್ಡ ಟೋಪಲ್ಲೆಲ್ಲ ಅದು ಕೂಡ ಅಲ್ಲಿ ಅಡುಗೆ ಚೆನ್ನಾಗಿರುತ್ತೆ ನೋಡಿ. ಹೌದು. ಇದಕ್ಕೆ ಬಿರಿಯಾನಿ ಮಸಾಲೆ ಏನಾದರೂ ಬೇಕಿದ್ದವರು ಹಾಗೆ ಹಾಕ್ಬೋದು. ನಾವು ಮಸಾಲ ಹಾಕಿ 2-3 ಸಲ ಟ್ರೈ ಮಾಡಿದ್ದೆ ನಾನು, ಒಳ್ಳೆ ಬಂತು, ಚೆನ್ನಾಗಿ ಬಂತು. ಸೊ ನಾವು ಇದನ್ನು ಇವತ್ತು ಅದೇ ಹಾಕಿ ಮಾಡುವ. ಸ್ವಲ್ಪ ನನಗೆ ಗ್ಯಾಸ್ ಸ್ಲೋ ಬೇಕು, ಸ್ವಲ್ಪ ಸ್ಲೋ ಸಾಕು. ಅದಂದರೆ ಫ್ರೈ ಆಗ್ತಾ ಬಂತು. ಈಗ ಇದಕ್ಕೆ ಗೇರು ಬೀಜ ಮತ್ತು ದ್ರಾಕ್ಷಿ, ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀರಾ? ಹೌದು, ಅದಕ್ಕೆ ಸ್ವಲ್ಪ ಫ್ರೈ ಆದರೆ. ದ್ರಾಕ್ಷಿ ಎಲ್ಲ ಹಾಕಿದರೆ ಸ್ವಲ್ಪ ಸ್ವೀಟ್. ಹೌದು. ಈಗ ಇದು ಪುದೀನ ಸ್ವಲ್ಪ 1 ಕಪ್ಪು ಪುದೀನ. ಆಮೇಲೆ ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣ ಕಪ್ಪಲ್ಲಿ. ಪುದೀನದ್ದು ಪರಿಮಳ ಬರ್ತಾ ಇದೆಯಲ್ಲ? ಹೌದು, ಪುದೀನ ಮತ್ತು ಒಂಥರ ಗರಂ ಮಸಾಲೆ ಥರ ಬರ್ತಾ ಇದೆ. ಹೌದು, ಅದು ಎಲೆ, ಪಲಾವ್ ಎಲೆದು. ಈಗ ಟೊಮೆಟೊ, ಒಂದು ಟೊಮೆಟೊ, ಒಂದು ಸಣ್ಣ ಟೊಮೆಟೊ,
ಈ ಎಲ್ಲವನ್ನು ಹಾಕಿ ಒಟ್ಟಿಗೆ ಹುರ್ಕೊಳ್ಬೇಕಲ್ಲ? ಒಟ್ಟಿಗೆ ಹುರ್ಕೊಳ್ಳೋ. ಸ್ವಲ್ಪ ಉಪ್ಪು ಈಗ ಸ್ವಲ್ಪ ಹಾಕುವ. 2 ಸಲ ಈಗ ಉಪ್ಪು ಹಾಕಿದ್ದೀರಿ ನೀವು? ಉಪ್ಪು 2 ಸಲ ಹಾಕಿದ್ದೇನೆ, ಇನ್ನೊಂದು ಸಲ ಲಾಸ್ಟಿಗೆ ಹಾಕ್ಲಿಕ್ಕಿದೆ. ಸ್ವಲ್ಪ ಈಗ ಗ್ಯಾಸ್ ಫಾಸ್ಟ್ ಮಾಡ್ಬೋದು. ಎಲ್ಲ ಕರೆಕ್ಟಾಗಿ ಫ್ರೈ ಆಗಬೇಕು ಅಂತ? ಹೌದು, ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಅದಕ್ಕೆ ಚಿಕನ್ ಮಸಾಲ ಹಾಕುವ. ಚಿಕನ್ ಮಸಾಲ? ಹೌದು, ನಾನ ಮಸಾಲ ಹಾಕುದಾ? ಹಾಂ, ಸ್ವಲ್ಪ ಹಾಕಿ ಒಂದು 2 ಸ್ಪೂನು ಹಾಕುವ. 2 ಸ್ಪೂನ್ ಬೇಕಲ್ಲ? ಅದು ರೈಸ್ ಚಿಕನ್ನಿಗೆಲ್ಲ ಆಗುವಾಗ ಬೇಕಾಗ್ತದೆ. ಹಾಕಿ ಇನ್ನೊಂದು ಸ್ಪೂನ್ ಹಾಕಿ. ಗ್ಯಾಸ್ ಫುಲ್ ಬೇಡ, ಫುಲ್ ಸ್ವಲ್ಪ. ಹಾಂ, ಬಸ್ ಸಾಕು ಸಾಕು. ಹಾಂ, ಸಾಕು. ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ. ಈಗ ಮೊಸರು ಹಾಕ್ತಿದ್ದೆ? ಹೌದು, ಒಂದು ಅರ್ಧ ಕಪ್ಪು ಮೊಸರು ಸಾಕು. ಅರ್ಧ ಕಪ್ ಹಾಕ್ತೇನೆ. ಈಗ ಮೊಸರು ಹಾಕಿದ ತಕ್ಷಣ ನಾವು ಚಿಕನ್ ಹಾಕುವ. ಕಾಯ್ಲಿಕ್ಕೆ ಏನಿಲ್ಲ? ಇಲ್ಲ ಇಲ್ಲ, ಹಾಕ್ತಾ ಹೋದ್ರೆ. 1/4 kg ಚಿಕನ್ ಉಂಟು. 1/4 kg ಚಿಕನ್ ತಗೊಂಡಿದ್ದಾರಲ್ಲ? ಜಾಸ್ತಿ ಇಲ್ಲ? ಹಾಂ, ಈಗ ಜಾಸ್ತಿ. ಮೊಸರಲ್ಲಿ ಸ್ವಲ್ಪ ನೀರಿನ ಅಂಶ ಉಂಟು, ಆಮೇಲೆ ಚಿಕನಲ್ಲಿ ಕೂಡ ಉಂಟಲ್ಲ? ಹೌದು. ಈಗ ಅರಿಶಿನ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಬೇಕು. ಈ ಥರ ನೀನು ಬಿರಿಯಾನಿ ಎಲ್ಲ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಚೆನ್ನಾಗಿರುತ್ತಲ್ಲ? ಹೌದು, ಚೆನ್ನಾಗಿರುತ್ತೆ. ಪರಿಮಳ ಕೂಡ ಗಮ್ಮತ್ತು ಬರುತ್ತೆ, ಟೇಸ್ಟ್ ಕೂಡ ಒಳ್ಳೆಯದು. ಹೌದು. ಈಗ ಉಪ್ಪು ರುಚಿಗೆ ಉಪ್ಪು. ಇದಕ್ಕೆ ನಾವು ಮೊಸರು ಅಂದರೆ ಮೊಸರು ಹಾಕಲೇಬೇಕು ಅಂತ ಉಂಟಾ ಏನು, ಹೇಗೆ? ಹೌದು, ಟೇಸ್ಟ್ ಬರ್ತದಲ್ಲ. ಇಲ್ಲದ್ರೆ ಮ್ಯಾರಿನೇಟ್ ಮಾಡಿ ಇಡ್ಬೋದು. ಮೊಸರು, ಮೆಣಸಿನ ಹುಡಿ, ಅರಸಿನ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ತೇವೆ. ಈಗ ಅದಕ್ಕೇನೆ 1 ಕಪ್ಪು ಅಕ್ಕಿ ಅಲ್ಲ, ಇದು ಸೋನಾ ಮಸೂರಿ. ಹೌದು, ಅದಕ್ಕೆ ಹಾಕ್ತೇನೆ. ನೀರು ಆ್ಯಡ್ ಮಾಡಲಿಕ್ಕುಂಟಾ? ಹೌದು. ಮತ್ತು ರೈಸಿಗೆ ನೀರು ಬೇಡವಲ್ಲ? ನೀರು ಬೇಕೇ ಅಲ್ವಾ? ರೈಸಿಗೆ ಬೇಡ, ಬೇಯಲಿಕ್ಕೆ ಬೇಕು. ಓಕೆ, ಹಾಕ್ಲಾ? ಈಗ 1 ಕಪ್ಪು ರೈಸಿಗೆ 2 ಕಪ್ ನೀರು ಬೇಕು ನಮಗೆ. 1 2 ಇನ್ನು ಚೂರು ಹಾಕಿ ನಮಗೆ ಚಿಕನ್ಗೆ ಬೇಕು. ಸಾಕು. ಸ್ವಲ್ಪ ಅಂದರೆ ಮೊಸರು ಕೂಡ ಎಲ್ಲ ಉಂಟು, ಚಿಕನಲ್ಲಿ ಕೂಡ ಸ್ವಲ್ಪ ನೀರು. ಹೌದು, ನೀರು ಬಿಡ್ತದೆ. ಅಷ್ಟು ಎಲ್ಲ ಹಾಕೊಂತದೆಲ್ಲ ಆಗಿ ಆಯ್ತಾ? ಎಲ್ಲ ಹಾಕಿ ಆಯಿತು. ಉಪ್ಪಂತೂ ಓಕೆ ಅಲ್ಲ? ಉಪ್ಪು ಸ್ವಲ್ಪ ಹಾಕುವ. ಆಗ ಚಿಕನ್ನಿಗೆ ಸ್ವಲ್ಪ ಹಾಕಿದ್ದೇನೆ. ಚಿಕನ್ ಹಾಕಿ ಈಗ ಒಂಚೂರು ಹಾಕುವ, ಜಾಸ್ತಿ ಬೇಡ. ಅಂದಾಜು ಅಲ್ಲ? ಹೌದು, ಅಂದಾಜು ಸಾಕು. ಈಗ ಎಷ್ಟು ಕುಕ್ ಆಗಬೇಕಲ್ಲ? ಈಗ ಇದು ಒಂದು 2 ವಿಸಿಲ್. ಈಗ ಬಾಯಿ ಮುಚ್ಚಿ ಇಡಿ. ಇದು ಒಂದು ಸಾಧಾರಣ 2 ವಿಸಿಲ್ ಬೇಕು. 2 ವಿಸಿಲ್ ಬೇಕಲ್ಲ? 2 ವಿಸಿಲ್ ಅಂತ ನಾವು ಕಾಯಲೇಬೇಕು. ಓಕೆ. ವೆಜ್ಜಿನಲ್ಲಿ ಕೂಡ ನಾವು ಬಿರಿಯಾನಿ ಮಾಡೋದಂದ್ರೆ ಅದೇ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಬೇಕು. ಓಕೆ, ಹಾಗೆ. ಇದಕ್ಕಾದರೆ ಮಸಾಲೆ ಇಷ್ಟು? ಹೌದು. ಮತ್ತೆ ಬಿರಿಯಾನಿ ಮಸಾಲೆ ಅಂತ ಬೇರೆನೇ ಬರ್ತದೆ, ಅದು ಹಾಕೋರು ಅದು ಹಾಕ್ಬೋದು. ಈಗ ನಾರ್ಮಲ್ ಆಗಿ ನಾವು ನಾನಾ ಮಸಾಲೆ ಅದರೊಳಗೆ ಚೆನ್ನಾಗಿ ಬರ್ತದೆ, ಬಿರಿಯಾನಿ ಥರನೇ ಆಗ್ತದೆ. ಮತ್ತೆ ಇದಕ್ಕೆ ಬೇಕಾದರೆ ಬೇಯಿಸಿದ ಮೊಟ್ಟೆ ಹಾಕ್ಬೋದು. ಬೇಯಿಸಿದ ಮೊಟ್ಟೆ ಹಾಕ್ಬೋದಾ? ಏನು ಚಿಕನ್ ಜೊತೆ? ಚಿಕನ್ ಜೊತೆ. ಅದು ಈಗ ಹೇಗೆ? ಚಿಕನ್ ಮತ್ತು ಎಗ್ ಏನಾಗೋದಿಲ್ಲ. ಕೆಲವು ಕಡೆ ಬಿರಿಯಾನಿಯಲ್ಲಿ ನೀವು ತಿಂದಿರ್ಬೋದು, ಎಗ್ ಇರ್ತದೆ. ಇಡೀ ಎಗ್ ಇಲ್ಲದ ಅದನ್ನು ಕಟ್ ಮಾಡಿ ಹಾಕ್ಬೋದಲ್ಲ? ಹಾಗಾಗಿ ಎಗ್ ಬೇಕಾದವರಿಗೆ ಎಗ್, ಚಿಕನ್ ಬೇಕಾದ್ರೆ ಚಿಕನ್ ತಗೊಳ್ಬೋದು. ಓಕೆ. ಇದೇ ರೀತಿ ಎಗ್ ಬಿರಿಯಾನಿ ಕೂಡ ಮಾಡ್ಬೋದು. ಚಿಕನ್ ಬದಲಿ ಎಗ್ ಹಾಕಿ. ಎಗ್ ಹಾಕಿ ಎಗ್ ಬಿರಿಯಾನಿ. ಆಲ್ಮೋಸ್ಟ್ ರೆಡಿ ಅಲ್ಲ? ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು ನಮಗೆ, ಕುಕ್ಕರ್ ಓಪನ್ ಮಾಡಬೇಕಾದ್ರೆ. ರೆಡಿ ಆಗಿರುತ್ತೆ. ಇದಕ್ಕೇನು ಸಲಾಡ್ ಆ ಥರ ತಗೊಳ್ಳೋದು? ಸಲಾಡ್ ಬಿರಿಯಾನಿಗೆ ಸಲಾಡ್ ಜೊತೆನೇ ತಿನ್ನಬೇಕು. ಬಿರಿಯಾನಿಗೆ ಸಲಾಡ್ ಜೊತೆ ತಗೊಳ್ಳೋದಲ್ಲ? ಬೆಲ್ಲ ತೆಗೀರಿ. ಇದೊಂದು ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಚಿಕನ್ ಬಿರಿಯಾನಿ
ಓಕೆ, ಇದು ನೀವು ನಾನವರ ಮಸಾಲೆ ಹಾಕಿದ ಕಾರಣ ಇದರ ಕಲರ್ ಕಲರ್ ಚೆನ್ನಾಗಿ ಬಂದಿದೆ, ಕಲರ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ, ಬರ್ತದೆ ಚೆನ್ನಾಗಿ ಬರ್ತದೆ ಟೇಸ್ಟ್ ಕೂಡ. ಇದು ನಮಗೆ ಸರ್ವ್ ಮಾಡುವ. ಓಕೆ, ಚಿಕನ್ ಬಿರಿಯಾನಿ. ಹೆಚ್ಚಾಗಿ ಕೆಲವು ಕಡೆ ಬಿರಿಯಾನಿ ಎಲ್ಲ ಹೇಗೆ ಅಂತ ಹೇಳಿದರೆ, ಬಿರಿಯಾನಿಯ ಚಿಕನ್ದು ಮಸಾಲೆ ಅಡಿಯಲ್ಲಿರುತ್ತೆ, ಹೌದು, ಆಮೇಲೆ ಮೇಲೆ ರೈಸ್ ಇರುತ್ತೆ ನೋಡಿ, ರೈಸ್ ಇರುತ್ತೆ, ಹಾಗೆ ಮಾಡ್ತಾರೆ, ಹಾಗೇನು ಮಾಡ್ತಾರೆ. ಅದು ದಮ್ ಬಿರಿಯಾನಿ ಅಂತ. ಓಕೆ, ಇಲ್ಲಾಂದ್ರೆ ಹೀಗೆ ಮಿಕ್ಸ್ ಇದು ನಮಗೆ ಬೇಗನೂ ಆಗ್ತದೆ, ಜಟ್ಪಟ್ ಅಂತ, ಜಟ್ಪಟ್ ಬಿರಿಯಾನಿ ಹಾಗೆ. ಹೌದು, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಕೊತ್ತಂಬರಿ ಸೊಪ್ಪು ಎಲ್ಲದಕ್ಕೂ ಹಾಕಿದರೆ ಚೆನ್ನಾಗಿರ್ತದೆ. ಹಾಗೆಯೇ ಸ್ವಲ್ಪ ಸಲಾಡ್, ಈರುಳ್ಳಿ ಎಲ್ಲ ಬೇಕಾದವರು ತಿನ್ಬೋದು. ಹೌದು, ಸ್ವಲ್ಪ ಕುಕುಂಬರ್, ಸ್ವಲ್ಪ ಟೊಮೆಟೊ, ಹಾಗೆಯೇ ಲೆಮನ್ ಬೇಕಾದರೂ ಲೆಮನ್ ಕೂಡ ಅದಕ್ಕೆ ಹಾಕ್ಕೊಂಡು ತಗೊಳ್ಳಿ. ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ರೆಡಿ ಅಲ್ಲ? ಎಸ್, ಗಮನದಲ್ಲಿ ಕಾಣ್ತಾ ಉಂಟು. ಇದಕ್ಕೆ ಬೇಕಿದ್ರೆ ನಾವು ಸಲಾಡ್ ಕೂಡ ಆ್ಯಡ್ ಮಾಡ್ಕೊಳ್ಬೋದಾ? ಅದರ ಜೊತೆ ಒಂದು ಸಲಾಡ್ ಇಟ್ಟು ಬಿಡಿ. ಸಲಾಡ್ ಕೂಡ ತಂದಿದ್ರಲ್ಲ? ಓಕೆ, ಚೆನ್ನಾಗುಂಟು. ಇದು ಏನು ಈರುಳ್ಳಿ ಟೊಮೆಟೊ ಹಾಕಿ ಸಲಾಡ್ ಅಲ್ಲ? ಗಮನದಲ್ಲಿ ಕಾಣ್ತಾ ಉಂಟು ಮ್ಯಾಮ್. ಪರಿಮಾಣ ಅಂತೂ ಗಮನ ಚೆನ್ನಾಗಿ ಬರ್ತುಂಟು. ಜೊತೆಗೆ ನೀವು ತರಕಾರಿ ಎಲ್ಲ ಹಾಕಿ ಗಮ್ಮದಾಗಿ ಕೊಟ್ಟಿದ್ದೀರಾ. ಓಕೆ, ಟೇಸ್ಟ್ ನೋಡೋಣ ಈಗ. ಓಕೆ, ಸುಮತಿ ಸಾಕಾಗುವಂತಹ ಚಿಕನ್ ಬಿರಿಯಾನಿ ಅಂತೂ ರೆಡಿ ಮಾಡಿ ಕೊಡ್ತಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬಾನೆ. ಚಿಕನ್ ಬಿರಿಯಾನಿ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ 3ರಿಂದ 4 ಚಮಚದಷ್ಟು ತುಪ್ಪವನ್ನ ಬಿಸಿ ಮಾಡಿಕೊಂಡು ಕರಿಬೇವು, 3ರಿಂದ 4 ಎಸಳು ಬೆಳ್ಳುಳ್ಳಿ, ಪುಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಹುರಿದು ಸಣ್ಣಗೆ ಹೆಚ್ಚಿದ ಒಂದು ದೊಡ್ಡ ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ನಂತರ ಗೋಡಂಬಿ, ದ್ರಾಕ್ಷಿ, 1 ಕಪ್ ಪುದೀನಾ ಸೊಪ್ಪು, 1 ಕಪ್ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿದು ಬೇಯಿಸಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ 2 ಚಮಚ ಚಿಕನ್ ಮಸಾಲಾ ಪುಡಿ, ಅರ್ಧ ಕಪ್ ಮೊಸರು, ಕೋಳಿ ಮಾಂಸ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಚಮಚದಷ್ಟು ಸೇರಿಸಿ ಬೆರೆಸುತ್ತಾ ಬೇಯಿಸಿ. ಕೋಳಿ ಮಾಂಸ ಕಾಲು ಭಾಗ ಬೆಂದ ನಂತರ 1 ಕಪ್ ಬೆಳ್ತಿಗೆ ಅಕ್ಕಿಗೆ ಅಕ್ಕಿಯ 1.5 ಪಟ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ರಾಯ್ತಾದೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.